ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಕೇರಳ ಗಡಿ ಪ್ರದೇಶಗಳಲ್ಲಿ ಈಗಾಗಲೇ ತಪಾಸಣಾ ಕೇಂದ್ರಗಳನ್ನು ತೆರೆಯಲಾಗಿದ್ದು ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿಯಾದ ಪುತ್ತೂರು ಉಪವಿಭಾಗಾಧಿಕಾರಿ ಎಚ್.ಕೆ. ಕೃಷ್ಣಮೂರ್ತಿ ಅವರು ತಿಳಿಸಿದ್ದಾರೆ. ಪುತ್ತೂರಿನಲ್ಲಿ ಚುನಾವಣಾ ತಯಾರಿಗಳ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಪುತ್ತೂರು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕರ್ನಾಟಕ ಕೇರಳ ಗಡಿ ಪ್ರದೇಶಗಳಾದ ಈಶ್ವರಮಂಗಲ, ಪಾಣಾಜೆ, ಸಾರಡ್ಕದಲ್ಲಿ ಹಾಗೂ ಪುತ್ತೂರು ನಗರದ ಹೊರವಲಯದ ಕಬಕದಲ್ಲಿ ವಿಶೇಷ ತಪಾಸಣಾ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಪುತ್ತೂರಿನ ಒಳ ಹಾಗೂ ಹೊರ ರಸ್ತೆಗಳಲ್ಲಿ ಹಗಲು ಮತ್ತು ರಾತ್ರಿ ತಪಾಸಣೆ ನಡೆಸಲಾಗುತ್ತಿದ್ದು ಕಾನೂನು ಉಲ್ಲಂಘಿಸುವವರ ವಿರುದ್ಧ ಯಾರೇ ಆಗಲಿ ಕರುಣೆ ತೋರಿಸದೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಬಾರಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬ್ಯಾನರ್ ರಹಿತ ಚುನಾವಣೆ ನಡೆಸುವ ಚಿಂತನೆ ಮಾಡಲಾಗಿತ್ತು. ಈ ಕುರಿತು ರಾಜಕಾರಣಿಗಳಿಗೆ ಕಳಕಳಿಯ ವಿನಂತಿ ಮಾಡಲಾಗುವುದು. ರಾಜಕೀಯ ಪಕ್ಷಗಳು ಸಹಕಾರ ನೀಡಿದಲ್ಲಿ ಬ್ಯಾನರ್ ರಹಿತ ಚುನಾವಣೆ ನಡೆಸಲು ಸಹಕಾರಿಯಾಗುವುದು ಎಂದ ಅವರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಒಂದು ದಿನದ ಮಟ್ಟಿಗೆ ಅವಕಾಶ ಕಲ್ಪಿಸಿಕೊಡಲಾಗುವುದು, ಉಳಿದಂತೆ ಯಾವುದೇ ಅವಕಾಶ ನೀಡಲಾಗುವುದಿಲ್ಲ ಎಂದರು. ಸಾರ್ವಜನಿಕ ಸ್ಥಳ ಅಥವಾ ಖಾಸಗಿ ಸ್ಥಳದಲ್ಲಿ ಅನುಮತಿ ಇಲ್ಲದೆ ಯಾರು ಬಂಟಿಂಗ್ಸ್ ಬ್ಯಾನರ್ ಅಳವಡಿಸುವಂತಿಲ್ಲ. ಅಧಿಕೃತವಾಗಿ ಅಳವಡಿಸಿದರೆ ತೆರವುಗೊಳಿಸಲಾಗುವುದು. ಗೋಡೆ ಮೇಲೆ ಬರಹ ಇದ್ದರೆ ಅದನ್ನು ತಕ್ಷಣ ತೆರವುಗೊಳಿಸಬೇಕು ಎಂದು ಕೃಷ್ಣಮೂರ್ತಿ ಅವರು ತಿಳಿಸಿದರು. ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅಂತ ಇದಾವೆ, ಅದು ಸಹಿತ 4 ಇದೆ. ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅಂತ ಹೇಳ್ಬಿಟ್ಟು ಅದು ಒಂದು ರೀತಿ ಚೆಕ್ ಪೋಸ್ಟ್ ಇದೆ. ಹಾಗೆ ಅಂದರೆ ಗಡಿ ಭಾಗಗಳಲ್ಲಿ ಅದು ಒಂದು ಸ್ಥಳದಲ್ಲಿ ನಿಗದಿತ ಸ್ಥಳದಲ್ಲಿ ಇರುವವು ಒಂದು ನಿಗದಿತ ಸ್ಥಳದಲ್ಲಿ ಚೆಕ್ ಮಾಡೋದು. ಈಗ ನೋಡಿ, ನಾವು 3 ದಿನದಿಂದ ಕಬಕದಲ್ಲಿ ನೀವೆಲ್ಲ ಗಮನಿಸಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಕಬಕದಲ್ಲಿ, ಈಶ್ವರಮಂಗಲದಲ್ಲಿ, ಬಟ್ ಅಲ್ಲೇ ರೂಟೀನ್ ಆಗಿ ಚೇಂಜ್ ಮಾಡ್ತಿತ್ತು. ಸ್ವರ್ಗ, ಪಾಣಾಜೆ ಹತ್ರ ಅಲ್ಲಿ ಆ ಇದರಲ್ಲಿ, ಬಟ್ ಇಂಥಲ್ಲಿ ಎಲ್ಲೆಲ್ಲಿ ನಮಗೆ ಎಲ್ಲಿ ಒಂದು ಸ್ವಲ್ಪ ಇದು ಬರುತ್ತೆ, ಎಲ್ಲಿ ಗಡಿ ಪ್ರದೇಶದಲ್ಲಿ ಮತ್ತು ಎಲ್ಲಿ ಇದರ ಸಾಗಾಟ ಭಾಳ ಇರುತ್ತೆ ಅಂಥ ಭಾಗದಲ್ಲಿ ಇವರನ್ನು ಅಲ್ಲಿಯೇ ಚೆಕ್ ಮಾಡಲಿಕ್ಕೆ ನಿಲ್ಲಿಸ್ತೀವಿ. ಅವರು 4 ಟೀಮ್ ಇದ್ದಾವೆ. ಇವರ 24 hours ಹಗಲು ರಾತ್ರಿ ಎಲ್ಲ ಮಾಡಬೇಕಾಗುತ್ತೆ. ಇದಕ್ಕೋಸ್ಕರ ನಾವು ಮಾಡಿದ್ದೀವಿ. ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅಂತ ಇದ್ದಾವೆ, 3 ಇದ್ದಾವೆ. ಇನ್ನೊಂದು ಟೀಮ್ ಮಾಡ್ಲಿಕ್ಕೆ ನಾನು ಹೇಳಿದ್ದೀನಿ. ಇದರ ಪಾತ್ರ ಭಾಳ ಮುಖ್ಯ. ವಿಡಿಯೋ ಎಲ್ಲವೂ ಅಷ್ಟೇ. ವಿಡಿಯೋ ಸರ್ವೆಲೆನ್ಸ್ ಟೀಮ್ ಏನಂತಂದರೆ ನಿಮ್ಮ ಥರ ಈ ವಿಡಿಯೋಗ್ರಾಫರ್ ಇದೆಲ್ಲ ನಿಮ್ಮ ಥರನೇ ಸೇಮ್ ನಾನು ಹೇಳ್ಬಿಟ್ಟಿದ್ದೀನಿ.